ಜಾತಿ ಜಾತಿಗಳ ನಡುವೆ ಧರ್ಮಗಳ ಕಚ್ಚಾಟದ ನಡುವೆ ದಿನನಿತ್ಯ ಕಚ್ಚಾಡುವ ಮನುಷ್ಯರ ನಡುವೆ ಸೌಹಾರ್ದತೆಗೆ ಸಾಕ್ಷಿಯಾಗುವ ಘಟನೆಗಳು ಕೂಡ ತುಳುನಾಡಿನಲ್ಲಿ ಬಹಳಷ್ಟು ನಡೀತಾ ಇದೆ. ಅದಕ್ಕೊಂದು ಉತ್ತಮ ನಿದರ್ಶನ ಇಲ್ಲಿದೆ. ಕರಾವಳಿಯ ಕೊರಗಜ್ಜನ ನಡೆಯಲ್ಲಿ ಧರ್ಮವನ್ನ ಜೋಡಿಸುವ ಕೆಲಸವೊಂದು ಸದ್ದಿಲ್ಲದೆ ನಡೆದಿದ್ದು, ಮುಸ್ಲಿಂ ಧರ್ಮದ ಪುಟ್ಟ ಮಗುವನ್ನ ಎತ್ತಿ ಮುದ್ದಾಡುವ ಕೊರಗಜ್ಜ ಮಗುವಿನ ಆರೋಗ್ಯ ಚೆನ್ನಾಗಿರಲಂತ ಆಶೀರ್ವದಿಸುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ತಮ್ಮ ಪುಟ್ಟ ಕಂದಮ್ಮನ ಚೇತರಿಕೆಗೆ ಎಲ್ಲ ಆಸ್ಪತ್ರೆಗಳಿಗೂ ತೆರಳಿ ಫಲಕಾರಿಯಾಗದ ಬಡ ಕುಟುಂಬವೊಂದು ಕೊನೆಗೆ ಕೊರಗಜ್ಜನಿಗೆ ಮೊರೆ ಇಟ್ಟಿದೆ. ಈ ವೇಳೆ ಬಾಲಕನನ್ನ ಎತ್ತಿ ಮುದ್ದಾಡುವ ಕೊರಗಜ್ಜ ಕೊನೆಗೆ ತನ್ನ ಕರಿಗಂಧ ನೀಡಿ ಬಾಲಕನ ಅನಾರೋಗ್ಯವನ್ನ ದೂರ ಮಾಡಿ ಎಲ್ಲರಂತೆ ಮಾಡುವುದಾಗಿ ಅಭಯ ನೀಡಿದ್ದಾನೆ. ಇದು ಜಾತಿ ಧರ್ಮವನ್ನ ಮುಂದಿಟ್ಟುಕೊಂಡು ಕಚ್ಚಾಡುವ ವಿಚಾರವಲ್ಲ. ದೇವರ ಮೇಲೆ ನಂಬಿಕೆ ಇಟ್ರೆ ಯಾವ ಜಾತಿಯೂ ಯಾರಿಗೂ ಸೀಮಿತವಲ್ಲ ಎನ್ನುವ ಪಾಠ ಇಲ್ಲಿ ಕಲಿಯುತ್ತೇವೆ. ಕೊರಗಜ್ಜನ ಈ ಅಭಯವೇ ಅದಕ್ಕೊಂದು ಉತ್ತಮ ನಿದರ್ಶನ. ಮಾನಯ್ಯ ಉಳ್ಳಯ ಈ ಬಾಲೆಗೆ ಒಂದು ಎಣ್ಣೆ ಕೈಟು ಕೊರ್ನಿರ್ದಾದ್ರೆ ಈ ಬಾಲ್ಯರ್ದಾದ್ರೆ ಇದು ಕುಟುಂಬವನ್ನು ಬರೋಕ್ಕಾಗ ಸಂತೋಷ ಅಲ್ಲ. ಈ ಬಾಲೆಗೆ ಎಣ್ಣ ಒಂದು ಅಕ್ಷರ ಹುಟ್ಟಿ ಬಾಲ್ಯದ ನಿಕುಳುತ್ತೀಯರ್ಟ ಅಂದ ಲೆಪ್ಪುನ ಈ ಬಾಲೆಗೆ ಎನ್ನ ಒಂದು ಅಕ್ಷರ ನಿಕುಲೆಪ್ಪು ಅವ್ರದ್ದೊಂದು ಹೆಸರು ಇದೆಯಲ್ಲ ಅಜ್ಜಂದು ಕೊರಗಜ್ಜ ಅಂತ, ಅದ್ರಲ್ಲಿ ಒಂದು ಹೆಸರು. ಈಗ ನಿಮ್ಮ ಹೆಸರು ಏನಿಟ್ಟಿರಿ ಅದು ಕರೀರಿ, ಅವ್ರು ಕರೀವಾಗ ಅವ್ರನ್ನ ಸೇರಿಸಿ ಅದ್ರಲ್ಲಿ ಒಂದು ಅಕ್ಷರ ಸೇರಿಸಿ ಅವ್ರು ಕರೀತೀರಾ ಅಂತ ಕೇಳ್ತಾರೆ. ಈ ಬಾಲೆ ನನ್ನ ಮಿತ್ತಿಗೆ ಕಣ್ಣು ಬುಲಪ್ಪವೆ, ಬಾಯಿ ಜಪ್ಪವೆ, ಕೈಕಾಲು ಸರಿ ಮಾಡ್ತವೆ, ನಡಪ್ಪವೆ, ಗೊಬ್ಬವೆ, ತಾಂಗವೆ, ತಕ್ಕಿದ್ರು ಬರ್ತವೆ. ಈ ಬಾಲ್ಯದ ಹತ್ರ ಅಪ್ಪ ಅಮ್ಮಿ ಬೆಳಗಿದು ಬತ್ತರಿಗೆ ಅಂದ್ಕೊಂಡು ತಗೊಳ್ಳಿ ಮಾತಲ ಎನ್ನ ಒಂಜೆ ಅತೆ ಅಪಂಡ ಭಯಪಟ್ಟೊಚ್ಚಿ ಈ ಬಾಲ್ಯ ಬ್ರಹ್ಮನ ಅವಸಾನ ಕಾಲ ಮುಟ್ಟಲ್ಲ. ಈ ಬಾಲ್ಯನೇ ಉತ್ತರೋತ್ತರ ಅಭಿವೃದ್ಧಿ ಮಲ್ತದೆ ತೆಲ್ತೊಂದು ಮಲ್ತೊಂದು ಈ ಕಾಲೋಡು ತರ್ಕೊಂಡು ಕಂತೀನಿ ಮೇಲು ಕನಕ ನಡಪ ಒಂದು ಬರ್ತದೆ. ಎನ್ನ ಅಜ್ಜೆ ಬಂಡಿದ ಬಾಲ್ಯದ ನಾಲ ಹಿಡಿ ಖಂಡಿತ ಮಾಡ್ತಾರೆ. ಅಡ್ಡ ಬಾರ್ದು ಗಂಧೇರಿ